ರಾಜ್ಯಾದ್ಯಂತ ಸೋಮವಾರದಿಂದ ದೇವಸ್ಥಾನಗಳ ಬಾಗಿಲು ಓಪನ್ ಆಗಲಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ಸಂಪೂರ್ಣ ತಯಾರಿ ನಡೀತಾ ಇದೆ. 800ರಿಂದ 1000 ಮಂದಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಇನ್ನು ಭಕ್ತರ ಆಧಾರ್ ಕಾರ್ಡ್ ಮಾಹಿತಿಯನ್ನ ದಾಖಲಿಸಿದ್ದೇವೆ. ಭಕ್ತರ ಟೆಂಪರೇಚರ್ ಅನ್ನ ನೋಡಿ ಸ್ಯಾನಿಟೈಸರ್ ಅನ್ನ ಹಾಕಿ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದ್ದಾರೆ. ಇನ್ನು ಸಿಬ್ಬಂದಿಗಳು ಫೇಸ್ ಶೀಲ್ಡ್ ಮತ್ತು ಗ್ಲೌಸ್ ಅನ್ನ ಧರಿಸಿರ್ತಾರೆ. ಸೋಮವಾರದಿಂದ ಎಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಎಲ್ಲ ಹರಕೆ ಸೇವೆಗಳು ನಿರಂತರವಾಗಿ ನಡೆಯುತ್ತೆ. ಅನ್ನಪೂರ್ಣ ಅನ್ನಛತ್ರದಲ್ಲಿ ನಿತ್ಯ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಬಫೆ ಸಿಸ್ಟಮ್ನಲ್ಲಿ ಈ ಹಿಂದೆ ಅನ್ನದಾನವಾಗ್ತಾ ಇತ್ತು. ಆದರೆ ಜೂನ್ 8ರಿಂದ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಕೂತು ಊಟ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹಾಗಾಗಿ ಈಗ 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶದ ಪ್ರಕಾರ ಜನ ಬಂದರೆ ಎಲ್ಲ ನಿಯಮ ಪ್ರಕಾರ ನಮ್ಮ ಎಲ್ಲ ಸಿಬ್ಬಂದಿಯವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಬೇಕಾದ ಕವಚಗಳನ್ನು ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಅದೇ ಬಂದವರಿಗೆ ಕೂಡ ಬೇಕಾದಂಥ ರಕ್ಷಣೆಯನ್ನು ಕೊಟ್ಟು ನಮ್ಮ ಸಾಧ್ಯತೆ ಇರುವಂಥ ಎಲ್ಲ ನಿಯಮಗಳನ್ನು ಮಾಡಿಕೊಂಡು ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶ ಪ್ರಕಾರ ಅವಕಾಶ ದರ್ಶನಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಕೊಡ್ತೇವೆ.